ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಹೊಸತ್ತೊಂದು ತಿಂಡಿ ಮಾಡುವ ಅಂತಿದ್ದೇನೆ. ನೋಡಿ, ಚಪಾತಿ ಮಾಡಿದ್ದೇನೆ. ಈ ರೀತಿ ಚಪಾತಿ ಮಾಡಿದ್ದೇನೆ. ಇದನ್ನು ಈಗ ನೂಡಲ್ಸ್ ಮಾಡುವ. ಚಪಾತಿ ನೂಡಲ್ಸ್ ಹೇಗೆ ಮಾಡೋದು ತೋರಿಸ್ತೇನೆ. ನೋಡಿ, ಈ ರೀತಿ ಇದನ್ನು ಮಡಚಬೇಕು ನಾವು. ಇದನ್ನು ಕತ್ತಿಯಲ್ಲಿ ಬೇಕಾದರೂ ಕಟ್ ಮಾಡ್ಬೋದು, ಚೂರಿಯಲ್ಲಿ ಬೇಕಾದರೂ ಕಟ್ ಮಾಡ್ಬೋದು. ನಾನು ಕತ್ತರಿಯಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡಿ ಆಯ್ತು. ಈಗ ಇದು ನಾವು ಈಗ ಬಿಡಿಸಬೇಕಾಗಿಲ್ಲ, ಯಾಕಂದರೆ ಮತ್ತೆ ಹಾಕುವಾಗಲೇ ಅದು ಚೆನ್ನಾಗಿ ಬಿಡ್ತದೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ನೂಡಲ್ಸ್ ನೋಡಿ, ಈ ರೀತಿ ಸಪೂರ ಕಟ್ ಮಾಡಬೇಕು. ಕಟ್ ಮಾಡಿ ಈಗ ಇನ್ನು ಒಗ್ಗರಣೆ ಇಟ್ಟು ಹಾಕುವ. ಇದಕ್ಕೆ ನೋಡಿ, ಕಟ್ ಮಾಡಿದ ನೀರುಳ್ಳಿ, ಹಾಗೆ ಟೊಮೆಟೊ, ಹಾಗೆ ಕಾಯಿಮೆಣಸು, 2 ಕಾಯಿಮೆಣಸು ಹಾಕಿದ್ದೇನೆ, ಮತ್ತು ಕ್ಯಾಪ್ಸಿ ಈ ರೀತಿ ಕಟ್ ಮಾಡ್ಕೊಂಡಿದೆ. ನೋಡಿ, ಅಡುಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಟೊಮೆಟೊ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಕಾಯಿಮೆಣಸು ಕಟ್ ಮಾಡಿದಂತ, ಹಾಗೆ ನೀರುಳ್ಳಿ, ಕ್ಯಾಪ್ಸಿ, ನೋಡಿ, ನಾವೇ ರೆಡಿ ಮಾಡಿಕೊಂಡಂಥ ಕೆಂಪು ಮೆಣಸು ಮತ್ತು ಟೊಮೆಟೊ ಹಾಕಿ ಸಿಜ್ವಾನ್ ಸಾಸ್ ಆಗಿ ಮಾಡಿಕೊಂಡಿದ್ದೇವೆ. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಚಕ್ಕೆ ಇದನ್ನು ಸೇರಿಸಿ ನಾವು ರುಬ್ಬಿಕೊಂಡಿದ್ದೇವೆ. ಇದನ್ನು ಸೇರಿಸ್ತಿದ್ದೀನಿ ಈಗ. ಈ ಸಮಯದಲ್ಲಿ ಉಪ್ಪು ನೋಡಿಕೊಂಡು ಚಪ್ಪೆ ಇದ್ದರೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಚಪ್ಪೆ ಇದೆ, ಹಾಗಾಗಿ ಸ್ವಲ್ಪ ಸೇರಿಸ್ತಿದ್ದೇನೆ. ಈಗ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸುವ. ಈಗ ನೋಡಿ, ರೆಡಿ ಆಯಿತು. ಈಗ ಕಟ್ ಮಾಡಿದಂಥ ನೂಡಲ್ಸ್ನ ಸೇರಿಸುವ. ಈಗ ನಾವು ಕಟ್ ಮಾಡಿದಂಥ ಈ ಚಪಾತಿಯನ್ನು ನೂಡಲ್ಸ್ ಆಗಿ ಉಪಯೋಗಿಸೋಣ. ಈಗ ಹಾಕ್ತೇನೆ ನೋಡಿ.
ಈ ರೀತಿ ಹಾಕಬೇಕು ಎಲ್ಲ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಿಧಾನಕ್ಕೆ ಮಾಡಬೇಕು. ನೋಡಿ ನೂಡಲ್ಸು ರೆಡಿ ಆಯಿತು ನೋಡಿ. ನೋಡಿ ಚಪಾತಿ ನೂಡಲ್ಸ್ ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.